ಮಧ್ಯಪ್ರದೇಶದಲ್ಲಿ ನಡೆದ ದಿವ್ಯ ಎಂಬ ಪುಟ್ಟ ಬಾಲಕಿಯ ಅತ್ಯಾಚಾರ ಹಾಗೂ ದೌರ್ಜನ್ಯ ಪ್ರಕರಣ ಖಂಡಿಸಿ ಉಡುಪಿಯ ವಿವಿಧೆಡೆ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸಿದರು. ಉಡುಪಿಯ ಶಿರ್ವ ಹಾಗೂ ಅಜ್ಜರಕಾಡುವಿನ ಹುತಾತ್ಮ ಸ್ಮಾರಕದ ಮುಂಭಾಗ ಸೇರಿದ ನೂರಾರು ಎಬಿವಿಪಿ ಕಾರ್ಯಕರ್ತರು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಪ್ರಕರಣದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು. ಅಲ್ಲದೆ ದೇಶದಲ್ಲಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಅತ್ಯಾಚಾರ ಪ್ರಕರಣದ ಆರೋಪಿಗಳನ್ನು ಶೀಘ್ರಗತಿಯಲ್ಲಿ ಗಲ್ಲಿಗೆ ಹಾಕಬೇಕು ಎಂದು ಆಗ್ರಹಿಸಿದರು. ಹುತಾತ್ಮ ಸ್ಮಾರಕದ ಬಳಿ ಮೊಂಬತ್ತಿ ಹಚ್ಚಿ ಘಟನೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದರು. ಆಕೆಯ ಕತ್ತನ್ನು ಸೀಳಿದ್ದಾನೆ, ಆರೋಪಿ ಆತನೇ ಎಂದು ಗೊತ್ತಿದ್ರೂ ಕೂಡ ಇವತ್ತು ಆತನನ್ನ ಗಲ್ಲಿಗೆ ಏರಿಸಲಿಕ್ಕೆ ನಮ್ಮ ಕಾನೂನು ವ್ಯವಸ್ಥೆ ಮೀನಾಮೇಷವನ್ನ ಎಣಿಸ್ತಾ ಇದೆ. ಇವತ್ತು ಆ ಮುಗ್ಧ ಬಾಲಕಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಆದ್ರೆ ಆಕೆಯನ್ನ ಇವತ್ತು ಕೇಳುವವರು ಯಾರು ಇಲ್ಲ. ಇದಕ್ಕೂ ಮುಂಚೆ ನಡೆದಂತ ಆಸಿಫಾ ಎಂಬ ಬಾಲೆಯ ಅತ್ಯಾಚಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತೋರಿಸಿ ಬಾಲಿವುಡ್ಡಿನ ಕೆಲವು ನಟಿಮಣಿಯರು ನಟರು ದೊಡ್ಡ ದೊಡ್ಡ ಪೋಸ್ಟರ್ ಅನ್ನ ಹಿಡಿದ್ರು, ಜಸ್ಟಿಸ್ ಫಾರ್ ಆಸಿಫಾ ಅಂತ. ಆದ್ರೆ ಇವತ್ತಿನ ದಿನ ಅವರ ಯಾರಿಗೂ ಕೂಡ ಈ ಮುಗ್ಧ ಬಾಲೆ ದಿವ್ಯಾ ಅವರ ಕಣ್ಣಿಗೆ ಕಾಣ್ತವೇ ಇಲ್ಲ. ಆದ್ರೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೆಲ್ಲ ದೇಶದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಲ್ಲಿ ಮೊಟ್ಟ ಮೊದಲಿಗೆ ತನ್ನ ಪ್ರತಿಭಟನೆಯನ್ನ ತೋರ್ಪಡಿಸಿ ಯಾವುದೇ ಒಂದು ವ್ಯಕ್ತಿಗೆ ನ್ಯಾಯವನ್ನು ದೊರಕಿಸಿಕೊಡುವುದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕರ್ತವ್ಯವಾಗಿದೆ.